ತಾಲೂಕಿನ ನುಗು ವನ್ಯಜೀವಿ ಧಾಮ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ಎತ್ತಿನ ಗ್ರಾಮದ ಜಮೀನಿನಲ್ಲಿ ಕಾಡಾನೆ ದಾಳಿಗೆ ಕೇರಳ ರಾಜ್ಯದ ವೈನಾಡು ಜಿಲ್ಲೆ ಪಾಲಮಂಗಳಂ ಮೂಲದ ಕೂಲಿ ಕಾರ್ಮಿಕ ಬಲಿಯಾಗಿದ್ದಾನೆ. ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎತ್ತಿಗೆ ಗ್ರಾಮದಲ್ಲಿ ಕೇರಳದ ಮೂಲದ ಜಮೀನು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಕೇರಳದ 60 ವರ್ಷ ವಯಸ್ಸಿನ ಬಾಲನ್ ಮೃತಪಟ್ಟಿದ್ದಾನೆ. ಹೆಡಿಯಾಲ ಮತ್ತು ಚಿಕ್ಕಬರಗಿ ಹೋಗುವ ರಸ್ತೆಯ ಬದಿಯಲ್ಲಿರುವ ಜಮೀನಿನಲ್ಲಿ ಕಾಡಾನೆ ಬೆಳೆಗಳನ್ನು ನಾಶ ಮಾಡಿದೆ. ನಂತರ ಪರಮೇಶ್ ಎಂಬುವರ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತ್ತು. ಆದರೆ ಅವರು ಆನೆಯಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಾದ ಬಳಿಕ ಬಾಲನ್ ಎಂಬುವರ ಜಮೀನಿನಲ್ಲಿ ಸಡ್ ಪಕ್ಕದಲ್ಲಿ ಕೆಲಸ ಮಾಡುತ್ತಿರುವಾಗ ಕಾಡಿನಿಂದ ಬಂದ ಆನೆ ಏಕಾಏಕಿ ದಾಳಿ ಮಾಡಿದೆ. ಈ ಘಟನೆಯನ್ನು ಪರಮೇಶ್ ಅವರು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಘಟನೆಯ ವೇಳೆ ಅಕ್ಕಪಕ್ಕದ ಜಮೀನುಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಕಾಡಾನೆಯನ್ನು ಕಾಡಿಗೆ ಓಡಿಸಿದ್ದಾರೆ. ಹೆಡಿಯಾಲ ವಲಯ ಅಧಿಕಾರಿ ಹಾಗೂ ನುಗು ವನ್ಯಜೀವಿ ಧಾಮ ಅರಣ್ಯ ವಲಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು. ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಅರಣ್ಯ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ತೀವ್ರ ಪ್ರತಿಭಟನೆ ನಡೆಸಿದ್ರು. ಬೆಳಿಗ್ಗೆ 7:30ಕ್ಕೆ ದಾಳಿ ನಡೆಸಿ ರೈತನನ್ನು ಹತ್ಯೆ ಮಾಡಿದೆ. ಆದರೆ ಸಾಕಷ್ಟು ಹೊತ್ತಿನವರೆಗೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತರು ದೂರಿದರು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಹೆಡಿಯಾಲ ವಲಯದ ಅಧಿಕಾರಿ ಪರಮೇಶ್ ಅವರನ್ನು ರೈತರು ತೀವ್ರವಾಗಿ ತರಾಟೆಗೆತ್ತಿಕೊಂಡರು. ನೀವೇ ಜವಾಬ್ದಾರಿ. ನಿಮ್ಮ ಸ್ಟೇಷನ್ ಮುಂದೆ ಬರ್ತೀವಿ. ಘಟನೆಯ ಸಂದರ್ಭ ಮಾತನಾಡಿದ ಪ್ರಕಾಶ್, ಅರಣ್ಯದಂಚಿನಲ್ಲಿ ಇರುವ ಸೋಲಾರ್ ವಿದ್ಯುತ್ ಸಂಪರ್ಕ ಹಾಗೂ ಕಾಡಾನೆ ಇಳಿಯುವ ಜಾಗದಲ್ಲಿ ಮಣ್ಣು ಎತ್ತಿಸಬೇಕು, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅರಣ್ಯದಂಚಿನಲ್ಲಿ ರೈಲ್ವೆ ಕಂಬಿಗಳನ್ನು ಹಾಗೂ ಸೋಲಾರ್ ಅಳವಡಿಸಬೇಕು, ಹಗಲು ವೇಳೆಯಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಎಂದು ಒತ್ತಾಯಿಸಿದರು. 2 ವಾರಗಳ ಹಿಂದೆ ಹಾದನೂರು ಗ್ರಾಮದಲ್ಲಿ 2 ರೈತರ ಮೇಲೆ ಹುಲಿ ದಾಳಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಂತರ ಹೆಡಿಯಾಲ ವಲಯ ಅಧಿಕಾರಿ ಪರಮೇಶ್ ಮಾತನಾಡಿ, ಕಾಡು ಪ್ರಾಣಿಗಳಿಂದ ದಾಳಿಗೊಳಗಾಗಿ ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರದಿಂದ 7.5 ಲಕ್ಷ ನೀಡಲಿದ್ದು ಅಷ್ಟು ಪರಿಹಾರವನ್ನು ಮಾತ್ರ ಕೊಡಲು ಸಾಧ್ಯ. ತಕ್ಷಣಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಿದವರು ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಉಳಿದ 5.5 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದರು. ಸರಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನು ಸಂಬಂಧಿಕರಿಗೆ ನೀಡಿದರು. ವರದಿ ಚಂದ್ರ ಹಾದನೂರು. ಆನೆ ತುಳಿತಕ್ಕೆ ಒಳತಾಗಿರ್ತಕ್ಕಂಥ ರೈತನ ಒಂದು ಇದಕ್ಕೆ ನಮ್ಮ ಸರಗೂರು ಆರಕ್ಷಕ ಠಾಣೆಯವರು ಬಂದಿದ್ದಾರೆ ಮತ್ತೆ ಅರಣ್ಯ ಇಲಾಖೆಯವರು ಬಂದಿದ್ದಾರೆ. ಇತ್ತೀಚಿನ ಒಂದು 15 ದಿನಗಳಿಂದ ಮತ್ತು ಅಲ್ಲಿ ಒಡೆಯಲ್ಪುರದಲ್ಲಿ ಏನೋ ಒಂದು ಹುಲಿ ದಾಳಿಗೆ ತುತ್ತಾಯಿತು, ಮತ್ತು ಆದ್ನೂರು ಗ್ರಾಮದಲ್ಲಿ ಹುಲಿ ದಾಳಿಗೆ ತುತ್ತಾಯಿತು, ಮತ್ತೆ ಆನೆ ಇದಕ್ಕೆ ತುತ್ತಾಗಿದೆ. ಇದೊಂದು 15 ದಿನದಲ್ಲಿ ಒಂದು 3 ಪ್ರಕರಣಗಳು ದಾಖಲಾಗಿವೆ ಅಂತಂದ್ರೆ ಒಂದು ಅರಣ್ಯದ ವೈಫಲ್ಯನೇ ಕಾರಣ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನಮ್ಮ ಹೇಳ್ಬೇಕಾಗುತ್ತೆ. ಅದನ್ನ ನಮ್ಮ ಮನವಿಯನ್ನ ನಮ್ಮ ಆರಕ್ಷಕ ಠಾಣೆಯವ್ರಿಗೆ ತಿಳಿಸ್ತೀವಿ. ಈಗೇನಪ್ಪ ಅಂತಂದ್ರೆ ನಾವು ಲೋಕಲ್ನವರು ಈಗ ನಮ್ಮ ಎಸ್.ಎಫ್ ಸಾಹೇಬ್ರಿರ್ಬೋದು ಮತ್ತು ರೇಂಜ್ ಆಫೀಸ್ ಅವ್ರು ಯಾರೇ ಇದು ಅಧಿಕಾರಿಗಳಿದ್ರು ನಾವು ಲೋಕಲ್ನವ್ರನ್ನ ಕೇಳ್ಕೊಂಡು ಇಲ್ಲಿವರೆಗಂಟ ಸಮಾಧಾನವಾಗಿ ನಾವು ಬಂದು ಇಲ್ಲಿ ರೈತರ ಬೇಡಿಕೆಗಳನ್ನ ನಾವು ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ನೀವು ಈಡೇರಿಸಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಅದರಿಂದ ನಮಗೆ ಈಗ ರೈತ ಬಾಂಧವರಲ್ಲಿ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ತಾಲೂಕು ಆಡಳಿತ ಮತ್ತು ಡಿ.ಸಿ ಸಾಹೇಬರು ಮತ್ತೆ ನಿಮ್ಮ ಸಿ.ಸಿ.ಎಫ್ ಸಾಹೇಬರು, ಡಿ.ಎಫ್ ಸಾಹೇಬರು ಎಲ್ಲ ಬಂದು ಈ 2 ಕಡೆ ಕಾಡಿದ್ದು ಕೂಡ ರೈತಗಳಿಗೆ ತೀರಾ ಅನ್ಯಾಯ ಆಯ್ತಾ ಇರೋದ್ರಿಂದ ಬಂದು
ಶೀಘ್ರದಲ್ಲಿ ಅವ್ರು ಏನ್ ಕ್ರಮ ತಗೋತೀವಿ ಅನ್ನೋದ್ರ ಬಗ್ಗೆ ರೈತರಿಗೆ ಒಂದು ಭರವಸೆ ನೀಡಿದ್ದೇ ಆದ್ರೆ ಎಲ್ಲಾ ರೈತರು ಅದನ್ನ ಕೂಲಂಕುಷ ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ಕೊಳ್ಳೋಣ. ಇನ್ನೂ 1 ಗಂಟೆ ಇಲ್ಲ 2 ಗಂಟೆ ಆಗ್ಲಿ ಬರ್ತಕೊಂಡು ಡಿ ಸಿ ಸಾಹೇಬ್ರು ಬರ್ಲಿ, DF ಸಾಹೇಬ್ರು ಬರ್ಲಿ, CCF ಸಾಹೇಬ್ರು ಬರ್ಲಿ. ಇದು ನಮ್ಮ ರೈತರ ಮುಖಾಂತರ ನಾನು ಕೂಡ ಈ ಭಾಗದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೆ ಈ ತರ ಇದನ್ನ ನಮ್ಮ ಅಧಿಕಾರ ಇದ್ದಾಗ ನಾವು ಮಾಡಿದ್ನು ಅಂತ ಇಲ್ಲಿವರೆಗೆ ಇದ್ದ ACF ಅವರು ಏನ್ ಮಾಡಿದ್ರು. ಮತ್ತೆ ಇನ್ನೊಂದೇನಂದ್ರೆ ಈಗ ಇಷ್ಟೊಂದು ಘಟನೆ ಆಗಿರೋ ಕೂಡ RF ಅವರು ಸಂಬಂಧಪಟ್ಟ ಈಗ ಸ್ಥಳೀಯ ಒಂದು ಏನು ಗ್ರಾಮ ಇದೆ ಅವ್ರ ಹತ್ರ ಹೋಗಿ ನಾನು ಬಂದಿದ್ದೀನಲ್ಲ ಏನ್ ಆಗ್ಬೇಕು ಎತ್ತಾಗಬೇಕು ಅಂತ ಅವರು ಒಂದು ಅಟ್ಲೀಸ್ಟ್ ಅವ್ರು ಬಂದು ಸ್ಥಳಕ್ಕೆ ಬಂದು ಸ್ಪಂದನೆ ಮಾಡ್ಬೋದಾಗಿತ್ತಲ್ಲ ಸರ್. ACF ಆಗಿ ನಿಮಗ್ ಗೊತ್ತಾಗಿದೆ, ಸ್ಥಳೀಯ RF ಮತ್ತೆ ಫಾರೆಸ್ಟ್ ಅಥವಾ ಗಾರ್ಡ್ ಎಲ್ರಿಗೂ ಗೊತ್ತಾಗಿ ಬಂದು ರೈತರ ಹತ್ರ ಅವರು ಒಂದು ಇದು ಮಾಡ್ಕೊಂಡಿದ್ರ ಅವ್ರು ಸ್ಪಂದನೆ ಮಾಡ್ರು. ಇಲ್ಲಿವರೆ ಗಂಟೆ ಅವ್ರು ಬಂದು ನಮಗ್ ಗೊತ್ತೇ ಇಲ್ಲ, ನಮ್ಗೆ 8 ಗಂಟೆ ಮೇಲೆ ಗೊತ್ತಾಯ್ತು ಅಂತಂದ್ರ ಅರಣ್ಯ ವಲಯ ಅಧಿಕಾರಿಗಳಾಗಿ ACF ಆಗಿ ನಿಮಗ್ ಗೊತ್ತಾಗಿರ್ಬೋದು, ಅರಣ್ಯ ವಲಯ ಅಧಿಕಾರಿಗೆ ಅವರು ಸ್ಥಳೀಯರಾಗಿ ಗೊತ್ತಿಲ್ಲ ಅಂತಂದ್ರೆ ಯಾವ ರೀತಿನ ಸರ್ ಇದು? ಆಮೇಲೆ ಮಾತಾಡೋದು ರೈಲ್ವೆ ಕಂಪನಿ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ನಾನು ಹೇಳ್ತಾ ಇರೋದು ಸ್ಥಳೀಯ ವಲಯ ಅಧಿಕಾರಿಗಳಾಗಿ RF ಆಗಿ ಅವ್ರು ಇಲ್ಲಿ ಇಷ್ಟು ಲೇಟ್ ಆಗಿ ಬರಕ್ ತಡವಾಗಿ ಕಾರಣ ಏನು ಸರ್ ಅಂತ ಹೇಳ್ತಾ ಇರೋದು. 3 ಎಕರೆ ಹತ್ತಿ ಮೇಯ್ದ್ರೆ ಅದಕ್ಕೆ ಈಗ ನೀವು ಬಂದ್ರೆ ನಾನು ಇವತ್ತು ಎತ್ತಿಸ್ತೀನಿ ಅನ್ನೋರು ನೀವು ಅದೇ ತಿಂಗ ರೈತರ ಏನಿದೆ ಆ ಭಾಗದ ರೈತರುಗಳನ್ನ ಕೇಳ್ಕೊಂಡು ಎಲ್ಲಿ ಇಳಿತಾ 1 ನಿಮಿಷ ಸರ್ ಎಲ್ಲಿ ಇಳಿತಾ ಏನ್ ಮಾಡ್ತೀರಾ ಅಂತ ನೀವು ಏನಾರ ಇದು ಮಾಡಿದ್ರ ಎಷ್ಟೋ ಇದು ಈಗ ತಪ್ಪೇ ಇತ್ತು ಅನಾಹುತಗಳೆಲ್ಲ. ಅದಕ್ಕೆ ನೀವು ಪ್ರತಿ ತಿಂಗಳು ಸುತ್ತಮುತ್ತ ಹಳ್ಳಿಯವ್ರನ್ನ ಆಯಾ ಭಾಗದಲ್ಲಿ ಒಂದು 10 ಜನ ನಿಮ್ಮ ಇದರಿಂದ ಗುರುಸಿ ಒಂದು 10 ಜನನ ಆಯಾ ಊರಲ್ಲಿ ಒಂದು ಇದು ಮಾಡಿ ಆ ಮಂತ್ಲಿ ಸಭೆ ಕರಿಬೇಕು. ಮತ್ತೆ ಇನ್ನೊಂದೇನಾದ್ರೆ ನಿಮ್ಮ ಇದ್ರಲ್ಲೆಲ್ಲ ನೇತೃತ್ವದಲ್ಲೆಲ್ಲ ಸಂಬಂಧಪಟ್ಟ CF ಇದನ್ನ ಕರೆಸಿ ನಾವ್ ಹೇಳ್ತಾರೆ ನಿಮ್ಗೂ ಒಂದು ಇದು ಇರುತ್ತೆ ಅವ್ರು ಬಂದ್ರ ಅಂತ ಇನ್ನೊಂದು ಭರವಸೆನ ನೀವು ಮಾಡ್ಕೊಡ್ಬೇಕು. ಮತ್ತೆ ಇನ್ನೊಂದೇನಂತಂದ್ರೆ ಈ ರೀತಿ ಅನಾಹುತ ಆಗಕ್ಕೂ ಮುಂಚೆ ಎಲ್ಲೆಲ್ಲಿ ಇದಿದೆ ಅದಕ್ಕೆ ನಾನು ಇವತ್ತು STFನವ್ರು ಕರೆಸ್ತೀನಿ ಮತ್ತೆ ಇನ್ನು ಎಕ್ಸ್ಟ್ರಾ ಕರೆಸ್ತೀನಿ ಅಂತಿಲ್ಲ. ನಮ್ಮ ರೈತರ ಸಹಕಾರನೂ ತಗೊಂಡು ನಮ್ಮ ರೈತರನಿಂದ ಒಂದಷ್ಟು ಜನಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೂ ಒಂದು ಅವಕಾಶನ ಮಾಡಿಕೊಡ್ಬೇಕು. ಈಗ ಪ್ರತಿ ತಿಂಗಳಲ್ಲ, ಪ್ರತಿ ತಿಂಗಳಿಗೆ ಸಾಹೇಬ್ರು ಕರೆಸೋಣ. ಈಗ ಪ್ರತಿ ಭಾನುವಾರ ನಾನು ಎಲ್ಲುವಾಗಲ್ಲ ಇಲ್ಲೇ ಇರ್ತೀನಿ. ಪ್ರತಿ ಭಾನುವಾರ ಒಂದೇನಂದ್ರೆ ನಮ್ಗೆ ಯಾವಾಗಲೂ ಆನೆ ದಾಟಿ ಬರ್ತಾ ಇರೋದ್ರಿಂದ ನಮ್ಗೆ ಶಾಶ್ವತ ಪರಿಹಾರವಾಗಿ ಪೂರ್ತಿ ರೈಲ್ವೆ ಕಂಪ್ನಿಗಳಾಗಬೇಕು. ಅವ್ರು ಏನಂತಂದ್ರೆ ಹಳ್ಳದಲ್ಲಿ ಏನು ಇಳಿತಾ ಇದೆ ಅದಕ್ಕೆ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಗೆ ಶಾಶ್ವತವಾಗಿ ಪೂರ್ತಿ ರೈಲ್ವೆ ಬ್ಯಾರಿಕೇಡ್ ಆದ್ರೆ ನಮ್ಗೆ ಶಾಶ್ವತವಾದ ಒಂದು ಪರಿಹಾರ ಸಿಗುತ್ತೆ. ಮತ್ತು ಅದಕ್ಕೆ ಹಂದಿ ಮತ್ತು ಕಡವೆಗಳು ದಾಟೋದ್ರಿಂದ ಅದಕ್ಕೆ ಜಾತ್ರೆ ವ್ಯವಸ್ಥೆನೂ ಕೂಡ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಯಾವಾಗಲೂ ಈಗ ಪ್ರಾಣ ಹಾನಿಗಳಾದಾಗ ಅವರು ಪರಿಹಾರ ಕೊಡ್ತಾರೆ, ಆದರೆ ನಮ್ಗೆ ಅದು ಬೇಕಾಗಿಲ್ಲ. ಒಬ್ಬ ರೈತನ ಬೆಲೆ ಏನಂದ್ರೆ ಅವ್ರ ಕುಟುಂಬಕ್ಕೆ ಗೊತ್ತಿರುತ್ತೆ ಮತ್ತು ಅವ್ರ ಮಕ್ಕಳಿಗೆ ಗೊತ್ತಿರುತ್ತೆ. ಹಂಗಾಗಿ ದಯಮಾಡಿ ಇನ್ನು ಮುಂದೆ ಶಾಶ್ವತವಾದ ಒಂದು ಪರಿಹಾರನ ನಮ್ಗೆ ರೈಲ್ವೆ ಇಲಾಖೆ ರೈಲ್ವೆ ಬ್ಯಾರಿಕೇಡನ್ನು ಪೂರ್ತಿ ಮಾಡಿಕೊಟ್ಟು ರೈತರಿಗೆ ಬರ್ತಕ್ಕಂಥ ಒಂದು ಸಮಸ್ಯೆನ ಬಗೆಹರಿಸಲಿ ಅಂತ ಎಲ್ಲರಲ್ಲೂ ಒಂದು ಬೇಡಿಕೆ. ಮತ್ತು ಇನ್ನೊಂದೇನೆಂದ್ರೆ ಪ್ರತಿ ವಾರನೂ ಒಂದು ಸಭೆ ಮಾಡಿ ರೈತರ ಕಷ್ಟ ಸುಖಗಳನ್ನ ಅಧಿಕಾರಿಗಳು ಅವರ ಒಂದು ಅಧಿಕಾರದ ಹಂತದಲ್ಲಿ ಮಾಡಿ ಏನೇನು ಬೇಡಿಕೆ ಬರ್ತವೆ ಅದನ್ನು ನೆರವೇರಿಸಬೇಕು. ಮತ್ತು ಇನ್ನೊಂದೇನಂದ್ರೆ ನಮ್ಮ ಪಕ್ಕದ ಆದೂರು ಗ್ರಾಮದಲ್ಲಿ ಉದ್ದಿ ದಾಳಿ ಮಾಡಿದ್ದು ಅದ್ರ ಬಗ್ಗೆ ಇನ್ನೂ ಸರಿಯಾದ ರೀತಿ ಕೋವಿಂಗ್ ಮಾಡ್ತೀವಿ ಅಂದ್ಕೊಂಡು ಹಲವಾರು ದಿನಗಳ ಇದು ಮಾಡ್ಕೊಬಂದಾರ. ಅದನ್ನು ಈ ಕೂಡಲೇ ಅದನ್ನು ಹಿಡಿದು ಅದನ್ನು ಕೂಡ ಒಂದು ಪರಿಹಾರವಾಗಿ ಮಾಡಿಕೊಡ್ಬೇಕು ಅಂತ ರೈತರ ಪರವಾಗಿ ಮಾಡಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ತಮ್ಮ ಬೇಡಿಕೆ ನಮ್ಮಲ್ಲಿ ನನ್ನ ಬೇಡಿಕೆ ಅಂದ್ಕೊಂಡ್ರೆ ನಾವು ಎಲ್ಲ ಇಲ್ಲಿ ಜನ ಕೇಳೋದಿಷ್ಟೇ ಅಥವಾ ನಾನು ಕೇಳೋದಷ್ಟೇ. ನಿಮ್ಮ ಆನೆ ನಮ್ಮ ಜಮೀನು ಬರೋದು ಬೇಡ, ನಾವು ಒಂದು ಹೆಜ್ಜೆನೂ ನಿಮ್ಮ ಕಾಡಿಗೆ ಇಡಲ್ಲ ಅಂತ ಮೊದಲಿಂದಲ್ಲ ಸುಮಾರು ಕಾಲದಿಂದ ಹೇಳ್ಕೊ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಸುಮಾರು ಬೇಡಿಕೆಗಳಂದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಆನೆ ದಾಟ್ತಿದ್ದಂಗೆ ನೋಡ್ಕೊಬೇಕು, ಅದನ್ನ ಮಣ್ಣು ತೆಗೆಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಪ್ಕೊಂಡಿದ್ದೀವಿ. ಇಮಿಡಿಯೇಟಾಗಿ ಇವತ್ತೇ ರೇಂಜ್ ಆಫೀಸರು ಒಂದು JCB ಬಿಟ್ಟು ಎಲ್ಲೆಲ್ಲಿದೆ ಅಲ್ಲಿ ಮಣ್ಣನ್ನ ತೆಗಿಸ್ತಾರೆ. ಅವ್ರು ತೋರಿಸ್ತಾರೆ, ನಮ್ಮ ಪ್ರಕಾಶ್ ಇರ್ಬೋದು ಇನ್ನೊಬ್ರು ಎಲ್ಲ ಪ್ರತಿನಿಧಿಗಳು ತೋರಿಸಿದಾಗ ಅಂಥ ಜಾಗದಲ್ಲಿ JCB ತೆಗೆದು ಮಾಡೋದು. ಮತ್ತು ತೀರಾ ಕಷ್ಟ ದಾಟ್ತವೆ ಮಣ್ಣು ಹಾಕಿರುವ ಅನ್ನೋ ಜಾಗದಲ್ಲಿ ಸ್ವಲ್ಪ ಕಾಡುಗಳನ್ನ ಕಟ್ತಕ್ಕಂಥ ಕೆಲಸಗಳನ್ನ ನಾವು ಇಮಿಡಿಯೇಟಾಗಿ ತೊಗೊತೀವಿ. ಮತ್ತು ಅವ್ರಿಗೆ ಈಗಾಗಲೇ ಘೋಷಣೆ ಮಾಡ್ದಂಗೆ ನಮ್ಮ ಜೀವ ಎಲ್ಲ ಒಂದೇ, ಕರ್ನಾಟಕದ ಜೀವ ಕೇರಳ ಜೀವ. ಹಂಗಾಗಿ ಅವ್ರಿಗೂ ಕೂಡ ನಾವೇನು ಪ್ರತಿ ಒಂದು ಪ್ರಕರಣದಲ್ಲಿ ಅವ್ರಿಗೆ 7 ಲಕ್ಷ ಕೊಡೋದಿದೆ, ಅವ್ರಿಗೆ 7 ಲಕ್ಷ ಇದನ್ನು ನಾವು ಪರಿಹಾರವಾಗಿ ಕೊಡ್ತೇವೆ. ಅದಕ್ಕೆ ಜಾಗ ಕಟ್ಟೋದಲ್ಲ, ಬೆಲೆ ಕಟ್ಟೋದಲ್ಲ, ಆದರೆ ಅದ್ರ ಪರಿಹಾರವಾಗಿ ನಾವು ಕೊಡ್ತೀವಿ ಅವ್ರಿಗೆ. ಇಷ್ಟು ಮತ್ತೆ ನಮ್ಮ ನಾಳೆಯಿಂದ ಇವತ್ತಿಂದನೇ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸಿಂದ ಒಂದು ಎಕ್ಸ್ಟ್ರಾ ವೆಹಿಕಲ್ ಹಾಕಿ ಈ ಭಾಗಕ್ಕೆ ಅಲ್ಲಿ ಸಿಬ್ಬಂದಿಗಳನ್ನ ಇಲ್ಲಿ ಗಸ್ತ್ ಮಾಡಂಗೆ ಮಾಡಿ ಆನೆ ಬರ್ದಿದ್ದಂಗೆ ದಾಟ್ತೀವಿ. ದಯವಿಟ್ಟು ಜನರು ಕೂಡ ನಮ್ಮ ನಂಬರ್ಗಳು RF ಹೊಸದಾಗಿ ಬಂದಿರತಕ್ಕಂಥ RF ನಂಬರ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಅಂಥ ಜಾಗದಲ್ಲಿ ದಾಟ್ತಾ ಇದೆ ಅಂತೇಳಿ ಇಂಥ ಜಾಗದಲ್ಲಿ ದಯವಿಟ್ಟು ಇನ್ನೊಂದು ನಿಮ್ಮಲ್ಲಿ ಎಲ್ಲ ಕೇಳ್ಕೊಳ್ಳೋದು,
ಜೀವ ಮುಖ್ಯ. ನಮಗೆ ಅಫ್ಕೋರ್ಸ್ ಒಂದು ಎಕರೆ 2 ಎಕರೆ ಆಗಿರ್ತಕ್ಕಂಥ ಬೆಳೆನೂ ಮುಖ್ಯನೇ. ಆ ನೆಪದಲ್ಲಿ ಆನೆ ಹೇಳ್ತಾರ ಇದು ಮಾಡ್ತಕ್ಕಂಥದ್ದು ಓಡಿಸ್ತಕ್ಕಂಥದ್ದನ್ನ ಮಾಡಕ್ಕೆ ಹೋಗ್ಬೇಡಿ. ಅದ್ರ ಪಾಡಿಗೆ ಅದು ಹೋಗ್ತದೆ. ದಯವಿಟ್ಟು ನಾವೇನು ಮಾಡ್ತೀವಿ ಅದನ್ನ ಓಡಿಸೋದು ಮಾಡೋದು ಹೋಗಿ ಪಾಪ ಈ ಥರ ಬಂದ್ ಮಾಡ್ತೀವಿ. ಅದಕ್ಕೋಸ್ಕರ ಅದೇನೇ ಬೆಳೆ ಪರಿಹಾರ ಇದ್ದರೆ ನಾನು ಮಾಡ್ಕೊಡ್ತೀನಿ. ಪಾಟಿಗೆ ಬಂದು ಅದು ಸ್ವಲ್ಪ 100 ರೂಪಾಯಿ ಇದ್ದರೆ ಕಾನೂನು ಅವಕಾಶ ಇದ್ದರೆ ಅದಕ್ಕೆ 150 ರೂಪಾಯಿನೇ ಕೊಟ್ಟು ಮಾಡ್ಸೋಣ. ದಯವಿಟ್ಟು ಕೈ ಜೋಡಿಸಿ ನಾವೆಲ್ಲ ಇದನ್ನ ಒಟ್ಟಿಗೆ ಕೆಲಸ ಮಾಡೋಣ ಅಂತ ನಿಮ್ಮಲ್ಲಿ ಕೇಳ್ತೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.